ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಜಗನ್ನಾಥ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸ್ ಧ್ವಜ ದಿನಾಚರಣೆಯ ಉದ್ದೇಶದ ಕುರಿತು ಮಾತನಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಪ್ರಭುದೇವ್ ಮಾಣೆಯವರು, ಪೊಲೀಸ್ ಅಧಿಕಾರಿಗಳು ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ. ಸಾರ್ವಜನಿಕರಲ್ಲಿ ಅನುಮಾನವನ್ನ ಹೋಗಲಾಡಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಡೀ ದೇಶವನ್ನ ಕಾಯುವ ವೀರ ಯೋಧರಂತೆ ನಮ್ಮ ಪೊಲೀಸರು, ದೇಶಕ್ಕಾಗಿ ಪ್ರಾಣ ನೀಡುವವರು ನಮ್ಮ ಪೊಲೀಸರು. ಸಾರ್ವಜನಿಕರ ಕಷ್ಟಕ್ಕೆ ಸದಾ ಸ್ಪಂದಿಸುವವರು. ಎಂತಹ ಸಂದರ್ಭದಲ್ಲೂ ತಮ್ಮ ಕೆಲಸವನ್ನು ಬದಿಗಿಟ್ಟು ಕರ್ತವ್ಯವನ್ನು ಮಾಡ್ತಾ ಇರುವವರು. ಅವರಿಗೆ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿದೆ ಅಂತ ಹೇಳಿದರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಬಲಿದಾನ ಮಾಡ್ತಾರೆ ಅಂಥವ್ರ ಸ್ಮರಣೆಯನ್ನು 21ನೇ ತಾರೀಕು ಮೊನ್ನೆ ನಾವೆಲ್ಲ ಚಂದು ಮೈದಾನ ಸ್ಥಳದಲ್ಲಿ ನಾವೆಲ್ಲ ಮಾಡಿದ್ದೇವೆ. ಅದರ ಅನುಗುಣವಾಗಿಯೇ ಇವತ್ತು ಸಹಿತ ಅವರು ಮತ್ತೆ ಪುನಃ ಸ್ಮರಣೆ ಮಾಡಿಕೊಂಡು ಒಂದು ಸಾರ್ವಜನಿಕರಲ್ಲಿ ನಮ್ಮ ಬಗ್ಗೆ ಒಂದು ಅಭಿಮಾನವನ್ನು ಹೆಚ್ಚಿಸುವ ಸಲುವಾಗಿ ಇವತ್ತು ಸಹಿತ ನೀವು ಕಾರ್ಯಕ್ರಮ ಮಾಡಿದ್ದೀರಿ. ಈಗ ನಾನು ಕಳೆದ ಮಾರ್ಚ್ನಿಂದ, ಇದೇ ವರ್ಷದ ಮಾರ್ಚ್ನಿಂದ ನಾನು ಪ್ರಾರಂಭ ಮಾಡಿದರೆ ತಮಗೆಲ್ಲ ಗೊತ್ತಿದೆ, ಮಾರ್ಚದ 21ರ ನಂತರದ ಏನು ಇಲ್ಲಿವರೆಗೆ ಇನ್ನೂ ಅನುಭವಿಸ್ತಾ ಇದ್ದೇವೆ. ಈ ಕೊರೋನಾ ಅನ್ನುವ ಒಂದು ಪಿಡುಗಿನ ಹಿನ್ನೆಲೆಯಲ್ಲಿ ನಾವೆಲ್ಲ ತುಂಬ ದುಷ್ಪರಿಣಾಮವನ್ನು ಅನುಭವಿಸಿದ್ದೇವೆ. ಅಂಥದ್ರಲ್ಲಿ ನಿಮಗೆ ನಿಜವಾದ ಪೊಲೀಸ್ ಕರ್ತವ್ಯವೇ ಬೇರೆ ಇದ್ದಾವೆ. ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ರಾಜು ಮೆಸ್ತಾ, SSLCಯಲ್ಲಿ ಅಧಿಕ ಅಂಕ ಗಳಿಸಿದ ನಗರದ ಠಾಣಾಧಿಕಾರಿ ಅಧಿಕಾರಿಗಳ ಮಕ್ಕಳಾದ ಸುಮಯ್ಯ ಮತ್ತು ಧ್ರುವ ಮೆಂಡನ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರ ಠಾಣಾಧಿಕಾರಿ ಶಕ್ತಿವೇಲು, ಸಂಚಾರ ಪೊಲೀಸ್ ಠಾಣಾಧಿಕಾರಿ ಅಬ್ದುಲ್ ಖಾದರ್, ನಗರ ವೃತ್ತ ಪೊಲೀಸ್ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಜೊತೆಗೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.